ಮೇಘಸ್ಫೋಟದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಉಪ್ಪುಕುಳ ಕುಗ್ರಾಮದ ಸ್ಥಿತಿ ಹೇಳತೀರದಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಅಡಿಕೆ ಮರದ ಸೇತುವೆ ಕೊಚ್ಚಿ ಹೋಗಿ ಹತ್ತಿರ 12 ಕುಟುಂಬಗಳು ಹೊರ ಸಂಪರ್ಕವನ್ನೇ ಕಳೆದುಕೊಂಡಿದೆ. ಸುಳ್ಯ ಸೇವಾ ಭಾರತೀಯ ತಂಡದ 30 ಮಂದಿ ಒಟ್ಟು ಸೇರಿಕೊಂಡು ಒಂದೇ ದಿನದಲ್ಲಿ ಕಾಡಿನಿಂದ ಬಿದಿರಿನ ಬೆತ್ತ ತಂದು ಅಡಿಕೆ ಮರ ಹಾಸಿ ಸೇತುವೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸುಮಾರು 50 ಫೀಟ್ ಅಗಲದಲ್ಲಿ ಹರಿಯುವ ಉಪ್ಪುಕಳ ಅಯ್ಯಪ್ಪ ಮಂದಿರದ ಬಳಿ ಹಳ್ಳದಲ್ಲಿ ಭಾರಿ ಮಳೆಯಿಂದಾಗಿ ಹಳ್ಳ ತುಂಬಿ ಕೂಡ ಹರಿತಾ ಇದೆ. ಹೀಗಾಗಿ ಹೊರಗೆಲ್ಲೂ ಕಳೆದ 1 ವಾರದಿಂದ ಹೋಗದೆ ಮನೆಯಲ್ಲಿಯೇ 10 ರಿಂದ 12 ಕುಟುಂಬಗಳು ಬಂಧಿಯಾಗಿತ್ತು. ಹೀಗಾಗಿ ಸುಳ್ಯ ಸೇವಾ ಭಾರತೀಯ ತಂಡದ ಸುಮಾರು 30 ಮಂದಿ ಸೇರಿಕೊಂಡು ಸೇತುವೆಯನ್ನ ನಿರ್ಮಿಸಿಕೊಟ್ಟು ಗ್ರಾಮಸ್ಥರು ತಕ್ಕ ಮಟ್ಟಿನ ನಿರಾಳತೆ ಅನುಭವಿಸುವಂತೆ ಮಾಡಿದ್ದಾರೆ. नमस्ते सदा वत्सले महाप्रभुने